ತಿರುಗೇಟು ಕೊಟ್ಟಿದ್ದಾರೆ, ಲೇವಡಿಯನ್ನ ಮಾಡಿದ್ದಾರೆ. FIR ಅನ್ನ ಹಿಂದಕ್ಕೆ ಪಡೆಯಬಾರದು ಎನ್ನುವಂತಹ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಅವರ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ಮಾಜಿ ಸಚಿವ ರಮನಾಥ್ ರೈ ಅವರು ಮಾತನಾಡಿರುವಂತದ್ದು. ನಳಿನ್ ಕುಮಾರ್ ಅವರಿಗೆ ತಿಳುವಳಿಕೆ ಕಡಿಮೆ ಇದೆ. ನಳಿನ್ ಮಾತನಾಡಿದ್ದರ ಬಗ್ಗೆ 1000 FIR ಅನ್ನ ಮಾಡಬಹುದು. ತಿಳುವಳಿಕೆ ಇಲ್ಲದೆ ನಳಿನ್ ಕುಮಾರ್ ಅವರು ಮಾತನಾಡ್ತಾ ಇದ್ದಾರೆ. ನಳಿನ್ ಅವರ ತಿಳುವಳಿಕೆಯ ಮಟ್ಟ ಅಷ್ಟೇ ಇರೋದು, ಜಾಸ್ತಿ ಇಲ್ಲ ಎನ್ನುವಂತಹ ಮಾತುಗಳನ್ನ ಮಾಜಿ ಸಚಿವ ರಮನಾಥ್ ರೈ ಅವರು ಹೇಳಿದ್ದಾರೆ. ಮಂಗಳೂರಿನ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿದ್ರು. ಆ ಸಂದರ್ಭದಲ್ಲಿ ನಳಿನ್ ಅವರು ಕೊಟ್ಟಿರುವಂತಹ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ತಮ್ಮ ಪ್ರತಿಕ್ರಿಯೆಯನ್ನು ಕೊಟ್ಟರು. ಈ ಸಂದರ್ಭದಲ್ಲಿ ಮಾತನಾಡಿದಂತಹ ಅವರು ನಳಿನ್ ಕುಮಾರ್ ಅವರಿಗೆ ತಿಳುವಳಿಕೆ ಕಡಿಮೆ ಇದೆ. ಇನ್ನು ನಳಿನ್ ಕುಮಾರ್ ಅವರು ಮಾತನಾಡಿರೋದನ್ನ ಗಮನಿಸಿದ್ರೆ ಅವರ ಮೇಲೆ 1000 FIR ಅನ್ನ ಮಾಡಬಹುದು. ತಿಳುವಳಿಕೆ ಇಲ್ಲದೆ ನಳಿನ್ ಕುಮಾರ್ ಅವರು ಮಾತನಾಡ್ತಾ ಇದ್ದಾರೆ ಎನ್ನುವಂತಹ ಒಂದು ಲೇವಡಿಯನ್ನ ಈ ಸಂದರ್ಭದಲ್ಲಿ ಮಾಡಿದ್ರು. ಸರ್ಕಾರದ ಬಗ್ಗೆ ಮಾತಾಡಬೇಕಾದ್ರೆ ಬಹಳಷ್ಟು ಇದೆ. ನಾನು ಒಂದೇ ಒಂದು ಪ್ರಶ್ನೆ, 15 ಲಕ್ಷ ಜನರಿಗೆ ಸಿಗಬೇಕು ಅಂತ ಹೇಳುವಂಥದ್ದಲ್ಲ. ಮೋದಿಯವರ ಅಧಿಕಾರ ಬರುವಾಗ ಹೇಳ್ತಾರೆ ನಾವು ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಕಪ್ಪು ಹಣ ಇದೆ ಅದನ್ನು ತರ್ತೇವೆ ಅಂತ. 15 ಲಕ್ಷ ಪ್ರತಿಯೊಬ್ಬರ ಕುಟುಂಬಕ್ಕೆ ಬರಬೇಕು ಅಂತ ಹೇಳುವಂಥ ಮಾತನ್ನು ನಾನು ಮಾತಾಡೋದು. ಅದು ಜುಮ್ಲಾ ಅಂತೇಳಿ ಜುಮ್ಲಾ ಇರಲಿ, ಆದರೆ 100 ದಿವಸದಲ್ಲಿ ನಾವು ತರ್ತೇವೆ ಅಂತ ಹೇಳ್ತಕ್ಕಂಥದ್ದನ್ನು ನೀವೇ ಪತ್ರಿಕೆಯವರು ಕೇಳಿದಿರಲ್ಲ. ಇವತ್ತು 6ನೇ ವರ್ಷದಲ್ಲಿ ಕಪ್ಪು ಹಣ ತರಲಿಕ್ಕೆ ಆಯ್ತು. ಬೇರೆಲ್ಲ ಬಿಡಿ, ಡಾಲರ್ನ ವಿರುದ್ಧ ರೂಪಾಯಿಯ ಬಲವರ್ಧನೆ ಮಾಡ್ತಕ್ಕಂಥದ್ದು, ಡೀಸೆಲ್ ಪೆಟ್ರೋಲ್ನ ದರ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಯಾವ ಮಟ್ಟಕ್ಕೆ ಬಂದಿದೆ, 15 ರೂಪಾಯಿಗೆ ಒಂದು ಡೀಸೆಲ್ ಕೊಡ್ಬೋದು. ಅದನ್ನು ನಾವು ಮಾತಾಡೋದಿಲ್ಲ. ಅದೇ ಈ ಸಮಾಜದಲ್ಲಿ ಅದರಲ್ಲಿ ಸರ್ಕಾರದ ತಪ್ಪುಗಳನ್ನು ಹೇಳ್ತಕ್ಕಂಥದ್ದು ವಿರೋಧ ಪಕ್ಷದವರು. ಅದಕ್ಕೆ ಹಾಗೆ ಅಂತ ಹೇಳಿದ್ರೆ ನಳಿನ್ ಕುಮಾರ್ ಕಟೀಲ್ಗೆ 1000 FIR ಮಾಡೋದು, ಒಂದಲ್ಲ 1000 FIR ಅಷ್ಟು ಮಾತಾಡಿದ್ದಾರೆ. ಪಾಪ ಅವರ ತಿಳುವಳಿಕೆಯಲ್ಲಿ ಮಾತಾಡೋದು. ಅವರ ಬಗ್ಗೆ ನಾನು ಹೆಚ್ಚಿಗೆ ಮಾತಾಡೋದಿಲ್ಲ. ಅವರಿಗೆ ಮಟ್ಟ ಅಷ್ಟೇ ಇರುವುದು, ಅದಕ್ಕಿಂತ ಜಾಸ್ತಿ ಇಲ್ಲ ಅವರದ್ದು. ದೇಶದ ಸರ್ಕಾರದ ಬಗ್ಗೆ ಮಾತಾಡಬೇಕಾದ್ರೆ ಬಹಳಷ್ಟು ಇದೆ.